ಅರ್ಹ ಫಲಾನುಭವಿಲೆಗ್ ಇಲ್ಲು ಕಟ್ಟಾದು ಕೊರ್ಪಿನವು ಆತ ಸುಲಭದ ಬೇಲೆ ಅತ್ತು. ಟಿಪ್ಪು ಸುಲ್ತಾನ್ ಅಭಿಮಾನಿಲನ ಮಹಾವೇದಿಕೆ ಇಂಚಿನೊಂಜಿ ಮಲ್ಲ ಬೇಲೆನ್ ಮಲ್ತದಂಡು. ಇಲ್ಲು ಕಟ್ಟಾದು ಕೊರ್ಪಿನ ಮೂಲಕ ಮಾನವೀಯತೆ ಸಾಮಾಜಿಕ ಕಳಕಲಿತ ಬೇಲೆ ಮಲ್ತದಂಡು ಪಂಡದು ಶಾಸಕರು ಯುಟಿ ಖಾದರ್ ಮೆಚ್ಚುಗೆದ ಪಾತ್ರ ಪಂಡರು. ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆಯನ್ನು ಎಲ್ಲರ ಪರವಾಗಿ ನಾನು ಅಭಿನಂದಿಸಿ ನಾನು ಇವತ್ತು ಸಲ್ಲಿಸ್ತೇನೆ. ಯಾಕೆಂತ ಹೇಳಿದರೆ ಇವತ್ತು ಇಷ್ಟೆಲ್ಲ ಶ್ರಮಪಟ್ಟು ಆಗಿಂದಾಗೆ ಜನಸಾಮಾನ್ಯರಿಗೆ ಏನಾದ್ರು ಒಂದು ಕಾರ್ಯ ಹಮ್ಮಿಕೊಳ್ಬೇಕಂತ ಆಲೋಚನೆ ಮಾಡಿಕೊಂಡು ತಾವು ಇವತ್ತು ಯಶಸ್ವಿಯಾಗಿದೆ. ಕಾಣಲಿಕ್ಕೆ ನಮಗೆ ಇವತ್ತು ಬಹಳ ಸುಲಭ ಕಾಣ್ತದೆ, ಮತ್ತು ಇದು ಹಿಂದೆ ಬೆನ್ನ ಹಿಂದೆ ಬಿದ್ದು ಇದನ್ನು ಒಂದು ಹಂತಕ್ಕೆ ಬರಬೇಕಾದ್ರೆ ಅಷ್ಟು ಸುಲಭ ಇಲ್ಲ. ನಿಮ್ಮ ವಿಶೇಷ ಶ್ರಮ ಒಂದು ಪ್ರಾಮಾಣಿಕ ನಿಯತ್ತಿನ ಮುಖಾಂತರ ಒಂದು ಹಂತಕ್ಕೆ ಬಂದು ಇವತ್ತು ನಿಂತಿದೆ. ಅದಕ್ಕಾಗಿ ನಮಗೆ ಆಗದಂಥ ಕೆಲಸವನ್ನು ಯಾರು ಮಾಡ್ತಾರೆ ಅವ್ರನ್ನ ಮೆಚ್ಚಿಕೊಂಡು ಅವ್ರಿಗೆ ಪ್ರೋತ್ಸಾಹ ಕೊಡೋ ಜವಾಬ್ದಾರಿ ಅದು ಪ್ರತಿಯೊಬ್ಬರಿಗೂ ಕೂಡ ಜವಾಬ್ದಾರಿ ಆಗಿದೆ. ನಮಗೆ ಮಾಡಲಿಕ್ಕೆ ಪುರುಸೋದಿಲ್ಲ, ಅದು ಅವರು ನಿಂತದ್ದು ಮಾಡ್ತಾರಲ್ಲ, ಅದಕ್ಕೆ ಸಂಪೂರ್ಣವಾದ ಸಹಕಾರ ಮತ್ತು ಪ್ರಶಸ್ತಿ ಜವಾಬ್ದಾರಿ ಅದು ನಮ್ಮೆಲ್ಲರ ವಿಶೇಷವಾದ ಜವಾಬ್ದಾರಿ. ಆ ವ್ಯಕ್ತಿತ್ವ ನಾವು ಪ್ರತಿಯೊಬ್ಬರಲ್ಲಿ ಕೂಡ ಬೇಕು. ಯಾಕೆಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಒಬ್ಬ ಉತ್ತಮವಾದ ಕೆಲಸ ಮಾಡುವಾಗ ನಾವು ಮಾಡ್ಲಿಕ್ಕೂ ಇಲ್ಲ, ಇನ್ನು ಅವನಲ್ಲಿ ಏನೋ ಸಮಸ್ಯೆ ಇದೆ ಅಂತ ನಾವು ಹುಡುಕಿಕೊಂಡು ಹೋಗುವಂಥ ಪರಿಸ್ಥಿತಿ ಬರೋದು. ಅದು ಹುಡುಕಿಗೆ ಏನು ಕೂಡ ಸುಖ ಇಲ್ಲ. ಏನಿದ್ರು ಕೂಡ ಆ ಕೆಲಸ ನಮ್ಮಿಂದ ಮಾಡ್ಲಿಕ್ಕಾಗಿದೆಯಾ? ಇಲ್ಲ, ಅವನಿಗೆ ಮಾಡಿದ್ದಾನೆ. ಅದಕ್ಕೆ ಎಲ್ಲರೂ ಕೂಡ ಅವನಿಗೆ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸುವಂತೆ. ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಲಿನ ಮಹಾವೇದಿಕೆದ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ವತಿರ್ದು 300 ಗ್ರಾಮ ಸುಭಾಷ್ ನಗರ ಸಮುದಾಯ ಭವನಡು ಆಟನೆ ಮಲ್ತಿನ ಟಿಪ್ಪು ಹೌಸ್ ಇಲ್ಲು ಒಪ್ಯಾವನ ಲೇಸು ಬೊಕ್ಕ ಸಾಧಕೆರೆಗು ಮಾನಾದಿಗೆ ಲೇಸನು ಉದಿಪನ ಮಲ್ತಿನ ಯುಟಿ ಖಾದರ್ ಟಿಪ್ಪು ಸುಲ್ತಾನ್ ಅಭಿಮಾನಿಲಿನ ಮಹಾವೇದಿಕೆಗೆ ಅಭಿನಂದನದ ಪಾತ್ರ ಪಂಡರು. ಬಡವರ ಪರವಾಗಿ ಜನಸಾಮಾನ್ಯ ಪರವಾಗಿ ಇವತ್ತು ಹಮ್ಮಿಕೊಳ್ಳುತ್ತಾ ಇಸ್ಮಾಯಿಲ್ ಶಾಫಿ ಅವರು 2-3 ಕಡೆ ಈ ರೀತಿಯ ಸಹಕಾರ ಮಾಡಿದ್ದಾರೆ. ಎಲ್ಲರ ಪರವಾಗಿ ನಾನು ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಅವ್ರ ಬಹುಶಃ ಡಾಕ್ಟರ್ ಪ್ರಶಸ್ತಿ ಕೂಡ ಬರುವಂಥ ವಿಚಾರ ಇವತ್ತು ಆಗಿದೆ. ಅತ್ಯಂತ ಸಣ್ಣ ವಯಸ್ಸಲ್ಲಿ ಅತ್ಯಂತ ದೊಡ್ಡ ಸ್ಥಾನ ಮತ್ತು ಅವರ ಅವಕಾಶ ಕೂಡ ಇವತ್ತು ಸಿಕ್ಕಿದೆ. ಅದಕ್ಕೆ ಅವರನ್ನು ನಾನು ಅಭಿನಂದಿಸಿಕೊಂಡು ಟಿಪ್ಪು ಸುಲ್ತಾನ್ ಅಭಿಮಾನಿಲಿನ ಮಹಾವೇದಿಕೆ ನಿರ್ಮಾಣ ಮಲ್ತಿನ ಪೊಸ ಇಲ್ಲದ ಬೀಗದ ಕೈನು ಯುಟಿ ಖಾದರ್ ಫಲಾನುಭವಿಲೆಗೆ ಒಪ್ಪ್ಯಾಯಿರು. ಫಲಾನುಭವಿಲೆಗೆ ಇಲ್ಲು ಕಟಾದು ಕೊರಿಯರೆ ಶ್ರಮ ವಹಿಸದು ಸಮಾಜ ಸೇವೆಗೆ ಡಾಕ್ಟರೇಟ್ ಪಡೆಯಿನ ಟಿಪ್ಪು ಸುಲ್ತಾನ್ ವೇದಿಕೆದ ಜಿಲ್ಲಾಧ್ಯಕ್ಷರು ಕಾರ್ಯಕ್ರಮದ ರೂವಾರಿ ಇಸ್ಮಾಯಿಲ್ ಶಾಫಿಯರಿಗೆ ಟಿಪ್ಪು ಸುಲ್ತಾನ್ ವೇದಿಕೆದ ರಾಜ್ಯಾಧ್ಯಕ್ಷರು ಕಾಸಿಂ ಆಲಿ ಮಾನಾದಿಗೆ ಮಲ್ತೇರು. ಉದಯ ಕೊರ್ತು ಸಮಾಜದ ಗಣ್ಯ ಸಾಧಕರು ಟಿಪ್ಪು ಸುಲ್ತಾನ್ ಅಭಿಮಾನಿಲಿನ ಮಹಾವೇದಿಕೆದ ರಾಜ್ಯಾಧ್ಯಕ್ಷರು ಕಾಸಿಂ ಆಲಿ, ಹಳೆಕೋಟೆ ಸೈಯದ್ ಮದನಿ ಶಾಲಾ ಮುಖ್ಯೋಪಾಧ್ಯಾಯರು ಕೆಎಂಕೆ ಮಂಚನಾಡಿ, ಫಾರೂಕ್ ಉಳ್ಳಾಲ್, ಇಬ್ರಾಹಿಂ ಲಬೈಕ್, ಜಮೀರ್ ಅಹಮದ್ ಯೂಸುಫ್, ವಿಲ್ಫ್ರೆಡ್ ಡಿಸೋಜಾ, ಮ್ಯಾಕ್ಸಿಮ್ ಡಿಸೋಜಾ, ಕಮಲಾಕ್ಷ, ಆಸಿಫ್ ಚೊಕ್ಕಬೆಟ್ಟು, ಹಸೀನಾ, ಅಸುಂತ, ಪೊಸಕುರಲ್ದ ಮುಹಮ್ಮದ್ ಆಸಿಫ್ ಬಾಬುಕಟ್ಟೆ, ಶಾನ್, ಬಶೀರ್ ಕಲ್ಕಟ್ಟ ಮೊಕ್ಲೆಗೆ ಮಾನಾದಿಗೆ ಮಲ್ತೇರ. ಇಸ್ಮಾಯಿಲ್ ಶಾಫಿ ಲೇಸ್ತ ಗುರ್ಕಾರ್ಮನ ವಹಿಸದು ಟಿಪ್ಪು ಸುಲ್ತಾನ್ ವೇದಿಕೆ ಮಾತಾ ಸಮುದಾಯಕ್ಕೆ ಸೇರಿನ ಸಂಘಟನೆ ಇಂದೆನು ಮಾತೆರ್ಲ ಸೇರಿದು ನನಲಾತು ಬಲಪಡಿಸಾಗ ಅರ್ಹ ಫಲಾನುಭವಿಲೆಗೆ ಇಂದು ಟಿಪ್ಪು ಸುಲ್ತಾನ್ ವೇದಿಕೆ ಒತ್ತೇರಿದು ಮುಜನೆ ಇಲ್ಲು ಸಹಕಾರ ಕೊರ್ನ ಮಾತೆರೆಗಳ ಅಭಿನಂದನೆಲು ಪಂಡದ ಸೊಲ್ಮೆ ಸಂದಾಯರು. ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ ತಾವೆಲ್ಲರೂ ಬಂದು ಇದರ ಸದಸ್ಯತ್ವವನ್ನು ಸ್ವೀಕರಿಸಬೇಕು. ಇದು ಒಂದು ಸಮುದಾಯದ ಸಂಘಟನೆ ಅಲ್ಲ, ಎಲ್ಲ ಸಮುದಾಯವರು ಒಟ್ಟು ಸೇರಿ ಮಾಡುವಂತಹ ಸಂಘಟನೆ. ಮುಂದಿನ ದಿನಗಳಲ್ಲಿ 300ರಲ್ಲಿ ಈಗ ವಿಲ್ಫರ್ಡ್ ಡಿಸೋಜಾ, ಮ್ಯಾಕ್ಸಿಯಮ್ ಮತ್ತು ಹೆರಾಲ್ಡ್, ರೋಸ್ವರ್ಲ್ಡ್ ಮತ್ತು ಇತರ ಭಾಸ್ಕರ್ ಮತ್ತು ಎಲ್ಲರೂ ಇದ್ದಾರೆ. ಪಂಚಾಯತಿ ಸದಸ್ಯರುಗಳು ಇಸ್ಮಾಯಿಲ್ ಹಸೈನಾರ್ ನಮ್ಮೊಟ್ಟಿಗೆ ಎಲ್ಲರೂ ಕೈ ಜೋಡಿಸಿದ್ದಾರೆ. ಈ ಸಂಘಟನೆಯನ್ನು ಬಲಪಡಿಸಬೇಕು. ನಾವೆಲ್ಲರೂ ಒಟ್ಟುಗೂಡಿ ಈ ಸಂಘಟನೆಯನ್ನು ಬೆಳೆಸಿ ಮುಂದಿನ ದಿನಗಳಲ್ಲಿ ನಾವು ಮಾಡುವ ಕೆಲಸ ಇನ್ನಷ್ಟು ಜಾಸ್ತಿ ಮಾಡಬೇಕು. ಯಾಕಂದ್ರೆ ಒಂದು ಮಾವಿನ ಮರಕ್ಕೆ ಕಲ್ಲು ಹೊಡೆಯುವುದು ಅದು ಸಹಜ. ಆದ್ದರಿಂದ ಯಾರಾದರೂ ನನಗೆ ಕಲ್ಲು ಹೊಡೆಯುತ್ತಾ ಇದ್ದರೆ ನಾನು ನಿಜವಾಗಿ ದೇವರಲ್ಲಿ ಅದನ್ನು ಒಳ್ಳೆಯದಾಗಿ ಸ್ವೀಕರಿಸ್ತೇನೆ. ನನಗೆ ಕಲ್ಲು ಹೊಡೆಯುತ್ತಲೇ ಇರಬೇಕು, ನಾನು ನಿಮಗೆ ಮಾವಿನ ಹಣ್ಣು ಕೊಡ್ತಲೇ ಇರಬೇಕು. ಇದು ಒಂದು ನನ್ನ ಪ್ರತಿಜ್ಞೆ ಆಗಿದೆ. ಆದ್ದರಿಂದ ನನ್ನನ್ನು ಯಾರು ದೂರಿದರು ದೂರದಿದ್ದರು ಎಲ್ಲರನ್ನೂ ನಾನು ಪ್ರೀತಿ ವಿಶ್ವಾಸದಿಂದ ನಾನು ಅವರನ್ನು ತಕ್ಕೊಂಡು ನಮ್ಮ ಸಂಘಟನೆ ನಿಮ್ಮನ್ನು ನಾನು ನಮ್ಮ ರಾಜ್ಯಾಧ್ಯಕ್ಷರ ಪರವಾಗಿಯೂ ನಮ್ಮ ಸಂಘಟನೆ ಪರವಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಎಲ್ಲರೂ ಸಂಘಟನೆಗೆ ಬರಬೇಕು. ವಿಧಾನ ಪರಿಷತ್ ಮಾಜಿ ಸದಸ್ಯರು ಐವನ್ ಡಿಸೋಜಾ, ಪ್ರಾಧ್ಯಾಪಕರು ಪಟ್ಟಾಭಿರಾಮ ಸೋಮಯಾಚಿ, ಟಿಪ್ಪು ಸುಲ್ತಾನ್ ಅಭಿಮಾನಿಲಿನ ಮಹಾವೇದಿಕೆದ ರಾಜ್ಯಾಧ್ಯಕ್ಷರು ಕಾಸಿಂ ಆಲಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಈಗ ಅಧ್ಯಕ್ಷರುಗಳಿಗೆ ನಮ್ಮ ಇಸ್ಮಾಯಿಲ್ ಬಬ್ಬುಕಟ್ಟೆ ಅವರಿಗೆ ನಾನು ಆರಿಸಿಲ್ಲ, ಅದು ಆದರೆ ಟಿಪ್ಪು ಸುಲ್ತಾನ್ ಆರಿಸಿರೋದು.
ನನ್ನ ಸಮಿತಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಮಾಮೂಲಿ ವ್ಯಕ್ತಿಗಳು, ದೊಡ್ಡ ದೊಡ್ಡ ಕೋಟ್ಯಾಧೀಶರು, ಅವ್ರ ಹೆಸರು ಎಲ್ಲಿಂದ ಎಲ್ಲಿಗೆ ಹೋಗ್ಬಿಟ್ಟಿದೆ. ಆದ್ದರಿಂದ ರಾಜಕಾರಣದಲ್ಲಿ ನಾನು ಇದ್ದರೂ ನನಗೆ ಹೆಸರಾಗಲಿಲ್ಲ. ನನಗೆ ಹೆಸರು ತಗೊಂಡು ನಾನು ಹೊರಗೆ ಹೊರಟ ತಕ್ಷಣ ದೇವರು ನನಗೆ ಟಿಪ್ಪು ಕಾಸಿಂ ಅಲಿ ಅಂತ ಹೆಸರು ಕೊಟ್ಟ. ಯಾವ ಊರಿಗೆ ಹೋದ್ರೂ ಜನ ಸೇರ್ತಾರೆ, ಗೌರವ ಮಾಡ್ತಾರೆ. ಉತ್ತರ ಕರ್ನಾಟಕ ಅಂತೂ ನನಗೆ 4-5 ಕಿಲೋಮೀಟರ್ 10-6 ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಆದ್ದರಿಂದ ಇದು ಕಾರ್ಯಕ್ರಮ ಆಗಿರೋದ್ರಿಂದ ಇಂಥ ಕಾರ್ಯಕ್ರಮಕ್ಕೆ ಒಬ್ಬ ಸ್ವತಂತ್ರ ಹೋರಾಟಗಾರರ ಕಾರ್ಯಕ್ರಮಕ್ಕೆ ಬರೋರು ಮಾತ್ರ ಒಳ್ಳೆ ಧೈರ್ಯವಂತರು, ಗಂಡಸರು ಅಂತ ಹೇಳಕ್ಕೆ ಬರ್ತೀನಿ ನಾನು. ಅದರಲ್ಲೂ ನಮ್ಮ ಅಧ್ಯಕ್ಷರು, ನಮ್ಮ ಜಿಲ್ಲೆಯ ಅಧ್ಯಕ್ಷರು ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ಅವರು ಎಲ್ಲಿ ಹೋದರೂ ಕಾಣ್ತಾರೆ. ನಿಮ್ಮ ಅಧ್ಯಕ್ಷರು ಅಂತ ನಿಮಗೆ ಪ್ರೌಡ್ನೆಸ್ ಇರ್ಬೋದು, ನಮಗೂ ಅವರ ಬಗ್ಗೆ ಅಭಿಮಾನ ಇದೆ. ಎಲ್ಲಿ ಹೋದರೂ ಕಾಣ್ತಾರೆ. ಅಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪಲ್ಲಿ ಕಾಣ್ತಾರೆ, ಈಚೆ ಮನೆ ಕಟ್ಟಿದ್ರಲ್ಲಿ ಕಾಣ್ತಾರೆ, ಅಲ್ಲಿ ಕ್ರೈಸ್ತ ಸಮುದಾಯದ ಕಾರ್ಯಕ್ರಮದಲ್ಲಿ ಕಾಣ್ತಾರೆ, ಇಲ್ಲಿ ಹಿಂದೂ ಸಮುದಾಯದ ಕಾರ್ಯಕ್ರಮದಲ್ಲಿಯೂ ಕಾಣ್ತಾರೆ. ಹಾಗಾಗಿ ಎಲ್ಲದಕ್ಕೂ ಮಿಗಿಲಾಗಿ ಅವರಿಗೆ ಡಾಕ್ಟರೇಟ್ ಪದವಿಯೂ ಬಂದಿದೆ ಅಂತ ನೀವು ಹೇಳಿದ್ರಿ. ಎಲ್ಲರೂ ಮಾಡುವುದು ಕೆಲಸ, ಎಲ್ಲರನ್ನ ಗುರುತಿಸಿದ್ದಾರೆ. ಅದಕ್ಕಾಗಿ ನಾನು ಅವ್ರನ್ನ ಅಭಿನಂದಿಸ್ತೇನೆ. ಮತ್ತು ಈ ಟಿಪ್ಪು ಸುಲ್ತಾನ್ರ ಹೆಸರಿನಲ್ಲಿ ದಕ್ಷಿಣ ಕನ್ನಡದಲ್ಲಿ, ಯಾಕಂದರೆ ದಕ್ಷಿಣ ಕನ್ನಡ ಮತ್ತು ಕೊಡಗಿನವರಿಗೆ ವಿಶೇಷವಾಗಿ ಟಿಪ್ಪು ಸುಲ್ತಾನ್ ಬಗ್ಗೆ ಸ್ವಲ್ಪ ಸಿಟ್ಟಿರೋದು. ಮತ್ತು ಕೊಡಗಿನಲ್ಲಿ ಟಿಪ್ಪು ಸುಲ್ತಾನ್ ಹೇಳ್ತಾರೆ, ಅದರಲ್ಲಿ ಮುಚ್ಚುಮರೆ ಏನಿಲ್ಲ. ಟಿಪ್ಪು ಸುಲ್ತಾನ್ರೇ ಹೇಳಿರೋ ಮಾತು. ಇವರೇನು ಹೇಳ್ತಾರೆ, ಸಂಘ ಪರಿವಾರದ ಏನು ಹೇಳ್ತಾರೆ, 80,000 ಜನರನ್ನು ಕೊಡಗಿನಿಂದ ತೊಗೊಂಡೋಗಿ ಮತಾಂತರ ಮಾಡಿಸಿ ಹಿಂಸೆ ಮಾಡಿದರು ಅಂತ. ಕೊಡಗಿನಲ್ಲಿ 80,000 ಜನ ಇವತ್ತಿಗೂ ಇಲ್ಲ. ಆವತ್ತು ಹೇಗೆ 80,000 ಜನ ಇರ್ತಾರೆ? ಆದರೆ ಟಿಪ್ಪು ಸುಲ್ತಾನ್ ಹೇಳ್ತಾರೆ, ನಾವು 40,000 ಜನರನ್ನು ಬಂದಿಗಳನ್ನಾಗಿ ಮಾಡಿದ್ವಿ. ಪತ್ರಕರ್ತರು ವಿದ್ಯಾಧರ್ ಶೆಟ್ಟಿ, ಎಕೆ ಹುಕ್ಕಿಲ, ವಿಷ್ಣುಮೂರ್ತಿ ಭಟ್, ಸಾದಿಕ್ ಶೇಖ್, ಭಾಸ್ಕರ್ ಕುಲಾಲ್, ನಜೀರ್ ಬಾರ್ಲಿ, ರೆಹನಾ ಬಾನು, ದಲಿತ ಸಮನ್ವಯ ಸಮಿತಿ ಜಿಲ್ಲಾ ಸಂಚಾಲಕರು ಯಶೋಧ, ಗೀತಾ, ಪ್ರಮುಖರು ಓಸ್ವಾಲ್ಡ್, ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಅಬ್ಬಾಸ್ ಪಡಿಕಲ್, ಇಂಚತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಡಿತ್ತೇರು. ಆರ್.ಕೆ. ಮದನಿ ಅಮ್ಮೆಂಬಳ ಸಭೆ ನೆತ್ಕೊಂಡೇರು. ಸಲಾಂ ಮದನಿ ಸಭೆ ಸ್ಟಾರಿಗೆ ಮಲ್ತೇರು. ಅಶ್ರಫ್ ಸುಭಾಷ್ ನಗರ ಸೊಲ್ಮೆ ಸಂದಾಯರು.